ಮಂಗಳೂರು ಉತ್ತರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸುಮಾರು 2,000 ಬಲೂನುಗಳು ಆಗಸದೆತ್ತರಕ್ಕೆ ಹಾರಿದ್ವು. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರುತ್ತಿದ್ದಂತೆಯೇ ಇತ್ತ 1000 ಬಲೂನುಗಳು ಹಾರಿ ಬಿಡಲಾಯಿತು. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು, ಕರಸೇವಕರ ಸೇವೆ ಫಲಿಸಿದೆ, ನಮಗೆ ಕರಸೇವಾ ಮಾಡಲು ಅವಕಾಶ ಒದಗಿ ಬರಲಿ ಎಂದರು. ಮತ್ತೊಮ್ಮೆ ಈ ಅಯೋಧ್ಯೆಯ ಹೋರಾಟದಲ್ಲಿ ಯಾರೆಲ್ಲ ಕರಸೇವಕರು, ಯಾರೆಲ್ಲ ನಾಯಕರು ತಮ್ಮನ್ನು ತೊಡಗಿಸಿಕೊಂಡು ಈ ಒಂದು ದಿನ ನೋಡುವಂಥ ಒಂದು ಅವಕಾಶ ನಮಗೆಲ್ಲರಿಗೂ ಸಹ ಸಿಕ್ಕಿದೆ. ಅದಕ್ಕೆ ನಾವು ಅವರೆಲ್ಲರಿಗೂ ಸಹ ಎಲ್ಲ ಕರಸೇವಕರಿಗೆ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಮತ್ತು ನಮ್ಮ ನಮನಗಳನ್ನು ಅವರಿಗೆ ಸಲ್ಲಿಸ್ತೇವೆ. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಸೇರಿದಂತೆ ಬಿಜೆಪಿಯ ಮುಖಂಡರು ಹಾಜರಿದ್ದರು.